ಮಂಜೇಶ್ವರ SPYSS ರಿಜಿಸ್ಟರ್ಡ್ ಕರ್ನಾಟಕ ಕೇಂದ್ರ ಸಮಿತಿ ತುಮಕೂರು ನೇತ್ರಾವತಿ ವಲಯ ಕಾಸರಗೋಡು ನಗರ ಇದರ ವತಿಯಿಂದ ದೀಪಾವಳಿ ಅಂಗವಾಗಿ ಕೊಂಡೇವರು ಶ್ರೀ ನಿತ್ಯಾನಂದ ಯೋಗಾಶ್ರಮ ಉಪ್ಪಳ ಇಲ್ಲಿ ಗೋಪೂಜೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವರು ಉದ್ಘಾಟನೆ ಮಾಡಿ ಆಶೀರ್ವಚನ ನೀಡಿದರು. ಆ ಬಳಿಕ ಸಾಮೂಹಿಕ ಗೋಪೂಜೆ ಹಾಗೂ ಕರ್ಣವೇದ ಹಾಗೂ ಮೂಗುತಿ ಧಾರಣೆ ಕಾರ್ಯಕ್ರಮ ನಡೆಯಿತು. ಶಾಖಾ ವಿಸ್ತರಣಾ ಪ್ರಮುಖರಾದ ಶ್ರೀಕುಮಾರ್ ಸುಬ್ರಹ್ಮಣ್ಯ ಗೋಪೂಜೆ ಬಗ್ಗೆ ವಿವರಣೆ ನೀಡಿದರು. ಶಿಕ್ಷಣ ಪ್ರಮುಖರಾದ ಶೈಲೇಶ್ ಸೂಚನೆ ನೀಡಿದರು. ಕರ್ಣಭೇದನೆ ಹಾಗೂ ಮೂಗುತಿ ಧಾರಣೆ ಸದ್ಯೋಜಾತ ಅವರು ಮಾಡಿದರು. ಕಾರ್ಯಕ್ರಮದಲ್ಲಿ ಜಯರಾಮ್ ಉಳ್ಳಾಲ, ಸುಜಾತ ಬಡಾಜೆ, ನಾಗೇಶ್ ಜಯಂತಿ, ವಿಜಯ ಹೊಸಂಗಡಿ, ಕಿರಣ್ ಕುಂಜತ್ತೂರು, ಲಕ್ಷ್ಮೀಶ ಮಹಿಪಾಡಿ, ರಕ್ಷಿತ್ ಹಾಗೂ ಸದಾಶಿವ ಹೊಸಂಗಡಿ, ಸುರೇಶ್ ಕುಂಜತ್ತೂರು, ನಿರಂಜನ್ ಬಜಾಲಿಕೆ, ಯತೀಶ್ ಕುಂಜತ್ತೂರು, ವಿಶ್ವನಾಥ್ ಶೆಟ್ಟಿ ಕುಂಜತ್ತೂರು, ಶೋಭಾ ವಿಶ್ವನಾಥ್ ಶೆಟ್ಟಿ ಕುಂಜತ್ತೂರು, ಹೇಮಂತ್ ಕುಂಡಿಲ, ರಂಜನಿ ಪುಷ್ಪಾವತಿ, ಗಣೇಶ್ ಪಾವೂರು, ತ್ಯಾಂಪಣ್ಣ ರೈ, ಸುಭಾಷ್ ಗಿರೀಶ್ ಇನ್ನು ಹಲವಾರು ಶಾಖಾ ಯೋಗ ಬಂಧುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಿರೂಪಣೆ ಅಶ್ವಿತಾ ಹೇಮಂತ್ ಕುಂಡಿಲ, ಹೇಮಂತ್ ಕುಂಜತ್ತೂರು ಶಾಖೆ ಸಂಚಾಲಕರು ಸ್ವಾಗತಿಸಿ ವಂದಿಸಿದರು.